ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಸರ್ಕಾರ ಮಾರ್ಗಸೂಚಿಯನ್ನು ಪಾಲಿಸದಿದ್ದರೆ ಸಾಮಾನ್ಯರಿಗೆ ದಂಡವನ್ನ ವಿಧಿಸ್ತಾ ಇದೆ. ಆದರೆ ಜನಸಾಮಾನ್ಯರಿಗೆ ಸರ್ಕಾರದ ಮಾರ್ಗಸೂಚಿಯನ್ನು ಮನವರಿಕೆ ಮಾಡುವ ಸಚಿವರೇ ನಾನು ಮಾಸ್ಕ್ ಧರಿಸಲ್ಲ ಎಂದು ಉಡಾಫೆ ಉತ್ತರ ನೀಡಿ ಟೀಕೆಗೆ ಗುರಿಯಾಗಿದ್ದಾರೆ. ಸಚಿವ ಉಮೇಶ್ ಕತ್ತಿ ಅವರು ಅಥಣಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಸಚಿವರು ಸೇರಿ ಮಾಜಿ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ, ಸಂಸದ ಅಣ್ಣಾ ಸಾಹೇಬ್ ಪಾಟೀಲ್, ಶಾಸಕ ಕುಮಟಳ್ಳಿ ಮಾಸ್ಕ್ ಧರಿಸಿರಲಿಲ್ಲ. ಇದನ್ನ ಪ್ರಶ್ನೆ ಮಾಡಿದಕ್ಕೆ ಸಚಿವ ಉಮೇಶ್ ಕತ್ತಿ ನಾನು ಮಾಸ್ಕ್ ಹಾಕಲ್ಲ, ಮಾಸ್ಕ್ ಹಾಕೋದು ನನಗೆ ಬಿಟ್ಟಿದ್ದು, ನನಗೆ ಮಾಸ್ಕ್ ಹಾಕಬೇಕು ಎಂದು ಅನಿಸಿಲ್ಲ, ಹಾಗಾಗಿ ನಾನು ಮಾಸ್ಕ್ ಹಾಕಲ್ಲ ಎಂದು ಕಿಡಿಕಾರಿದ್ದಾರೆ. ನಿನ್ನೆ ರಾತ್ರಿ ಪ್ರಧಾನಮಂತ್ರಿ ತಿಳಿಸಿದ್ದಾರೆ, ಯಾವುದೇ ನಿರ್ಬಂಧ ವಿಧಿಸಲ್ಲ, ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಂಡು ಮಾಸ್ಕ್ ಹಾಕಿಕೊಳ್ಳಬೇಕು, ಅದು ಅವರಿಗೆ ಬಿಟ್ಟಿದ್ದು, ಇದರಿಂದಾಗಿ ನಾನು ಮಾಸ್ಕ್ ಹಾಕಲ್ಲ ಎಂದು ಹೇಳಿದರು. ರಾತ್ರಿ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಯಾವುದೇ ನಿರ್ಬಂಧ ವಿಧಿಸುವುದಿಲ್ಲ, ಹೆಂಗೆ ಬೇಕು ತಮ್ಮ ಸ್ವಂತ ಜವಾಬ್ದಾರಿ ಹೊತ್ತು ತಾವು ಮಾಸ್ಕ್ಗಳನ್ನು ಹಾಕಬೇಕು, ಹಾಕೋದು ಬಿಡೋದು ಆ ಮನುಷ್ಯನಿಗೆ ಬಿಟ್ಟಿದ್ದು, ಆ ಪ್ರಕಾರ ನನಗೂ ಬಿಟ್ಟಿದ್ದು, ನನಗೆ ಹಾಕೋಣ ಅನಿಸಿಲ್ಲ, ಹಂಗಾಗಿಲ್ಲ, ನಾನು ಏನು ತೊಂದರೆ ಇಲ್ಲ.